ಕಾಲೇಜಿನ ಪ್ರಾಧ್ಯಾಪಕಿಯೋರ್ವರ ಬಗ್ಗೆ ಕೀಳುಮಟ್ಟದ ಭಾಷೆಯಲ್ಲಿ ಹಾಗೂ ಮಾನಹಾನಿಕಾರಕವಾಗಿ ಪತ್ರವನ್ನ ಬರೆದು ಸಾರ್ವಜನಿಕ ಸ್ಥಳದಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿ ಕಿರುಕುಳ ನೀಡುತ್ತಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಷ್ಠಿತ ಕಾಲೇಜಿನ ಸಂಚಾಲಕ ಹಾಗೂ ಇಬ್ಬರು ಪ್ರಾಧ್ಯಾಪಕರನ್ನ ಮಂಗಳೂರು ನಗರ ಪೊಲೀಸರು ಬಂಧಿಸಿದ್ದಾರೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು. ಮಂಗಳೂರಿನ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಧಿತರನ್ನ ಪ್ರಕಾಶ್ ಶೆಣಿ, ಪ್ರದೀಪ್ ಪೂಜಾರಿ, ತಾರನಾಥ್ ಬಿಎಸ್ ಶೆಟ್ಟಿ ಎಂದು ಗುರುತಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಪ್ರತಿಷ್ಠಿತ ಕಾಲೇಜೊಂದರ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದ ನಡುವಿನ ಪ್ರಾಧ್ಯಾಪಕರ ನೇಮಕಾತಿ ಹಾಗೂ ಆಡಳಿತ ವಿಚಾರದ ಗಲಾಟೆಯಲ್ಲಿ ಕಾಲೇಜಿನ ಮಹಿಳಾ ಪ್ರಾಧ್ಯಾಪಕಿಯ ವಿರುದ್ಧ ಮಾನಹಾನಿಕರವಾದ ಪತ್ರಗಳನ್ನು, ಪೋಸ್ಟರ್ಗಳನ್ನು ತಯಾರಿಸಿ ಅಂಚೆ ಮೂಲಕ ಸಹೋದ್ಯೋಗಿ ಪ್ರಾಧ್ಯಾಪಕರಿಗೆ, ಕಾಲೇಜಿನ ಮುಖ್ಯಸ್ಥರಿಗೆ, ಶಿಕ್ಷಣ ಇಲಾಖೆಯ ಉನ್ನತ ದರ್ಜೆಯ ಅಧಿಕಾರಿಗಳಿಗೆ ಕಳುಹಿಸಿ ಮಾನಹಾನಿ, ಜೀವ ಬೆದರಿಕೆ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಪ್ರಾಧ್ಯಾಪಕಿ ನೀಡಿದ ದೂರಿನಂತೆ ಮಂಗಳೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಅವರು ಹೇಳಿದರು. ಆರೋಪಿಗಳು ಕಾಲೇಜಿನ ಸಂಚಾಲಕ ಹಾಗೂ ಪ್ರಾಧ್ಯಾಪಕರಾಗಿದ್ದು, ಅವರು ಜೊತೆಗೂಡಿ ಮಹಿಳಾ ಪ್ರಾಧ್ಯಾಪಕಿಯ ವಿರುದ್ಧ ಮಾನಹಾನಿಕರವಾದ ಬರಹವನ್ನ ಪ್ರಾರಂಭದಲ್ಲಿ ಪೋಸ್ಟ್ ಕಾರ್ಡ್, ಇನ್ಲ್ಯಾಂಡ್ ಲೆಟರ್ ಮೂಲಕ ಮಹಿಳಾ ಪ್ರಾಧ್ಯಾಪಕಿಯ ಭಾವಚಿತ್ರದೊಂದಿಗೆ ಸಹೋದ್ಯೋಗಿ ಪ್ರಾಧ್ಯಾಪಕರಿಗೆ, ಕಾಲೇಜಿನ ಮುಖ್ಯಸ್ಥರಿಗೆ, ಶಿಕ್ಷಣ ಇಲಾಖೆಯ ಉನ್ನತ ದರ್ಜೆಯ ಅಧಿಕಾರಿಗಳಿಗೆ ಅಂಚೆ ಮೂಲಕ ಕಳುಹಿಸಿಕೊಡುತ್ತಿದ್ದರು. ಇದಾದ ನಂತರ ಮಹಿಳಾ ಪ್ರಾಧ್ಯಾಪಕಿಯ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿಯನ್ನು ನಮೂದಿಸಿ ಅಶ್ಲೀಲವಾಗಿ ಬರೆದು ಪೋಸ್ಟರ್ಗಳನ್ನು ತಯಾರಿಸಿ ಸುಳ್ಯ, ಸುಬ್ರಹ್ಮಣ್ಯ, ಸಂಪಾಜೆ, ಮಡಿಕೇರಿ, ಮೈಸೂರು, ಚಿಕ್ಕಮಗಳೂರು, ಮೂಡಿಗೆರೆ, ಬಾಳೆಹೊನ್ನೂರು, ಎನ್ಆರ್ಪುರ, ಶಿವಮೊಗ್ಗ ಮುಂತಾದ ಬಸ್ ಸ್ಟ್ಯಾಂಡ್ಗಳ ಸಾರ್ವಜನಿಕ ಶೌಚಾಲಯಗಳಲ್ಲಿ ಅಂಟಿಸಿದ್ದು, ಇದನ್ನು ನೋಡಿದ ಸಾರ್ವಜನಿಕರು ಮಹಿಳಾ ಪ್ರಾಧ್ಯಾಪಕಿಗೆ ಕರೆ ಮಾಡಿ ಅಶ್ಲೀಲವಾಗಿ, ಮಾನಹಾನಿಕರವಾಗಿ ಮಾತನಾಡಿ ಮಾನಸಿಕ ಕಿರುಕುಳವನ್ನು ನೀಡುತ್ತಿದ್ದರು ಎಂದು ಪೊಲೀಸ್ ಕಮಿಷನರ್ ಹೇಳಿದರು. ಆರೋಪಿಗಳ ಪೈಕಿ ಪ್ರದೀಪ್ ಪೂಜಾರಿ ಎಂಬುವರ ವಿರುದ್ಧ ಈ ಹಿಂದೆ 2019ನೇ ಇಸವಿಯಲ್ಲಿ ಕಾಲೇಜು ಪ್ರಾಧ್ಯಾಪಕಿಯೊಬ್ಬರಿಗೆ ಮಾನಹಾನಿಗೆ ಯತ್ನಿಸಿದ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಇನ್ನೂ ಹಲವರು ಬಾಕಿಯಾಗಿದ್ದು, ಅವರುಗಳ ಪತ್ತೆ ಕಾರ್ಯ ಮುಂದುವರೆದಿದೆ. ಆರೋಪಿಗಳಿಂದ 3 ಮೊಬೈಲ್ಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಮೊದಲಿಗೆ ಪೋಸ್ಟ್ ಕಾರ್ಡ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಪನ್ ಪೋಸ್ಟ್ ಕಾರ್ಡಲ್ಲಿ ಇತರೆ ಕಾಲೇಜು ಸದಸ್ಯರು, ಶಿಕ್ಷಕ ವರ್ಗದವರು ಮತ್ತು ಬೇರೆ ಬೇರೆ ಕ್ಯಾಂಪಸ್ಸಲ್ಲಿರುವಂಥ ಪ್ರಿನ್ಸಿಪಲ್ಸು, ಮಂಗಳೂರು ಯೂನಿವರ್ಸಿಟಿಯಲ್ಲಿರುವಂತಹ ಕೆಲವು ಆಯಕಟ್ಟಿನ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ಮತ್ತು ಈಕೆಯ ಸಂಬಂಧಿಕರು, ಈಕೆಯ ಗಂಡ ಸೇರಿದಂತೆ ಅತ್ಯಂತ ಅಶ್ಲೀಲವಾಗಿ ಭಾಳ ಅಮಾನವೀಯ ಅನ್ನೋ ರೀತಿಯಲ್ಲಿ ಆರೋಪಗಳನ್ನು ಮಾಡಿ ಆಕೆ ನಡವಳಿಕೆ ಬಗ್ಗೆ, ನಡತೆ ಬಗ್ಗೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ಪ್ರೆಸೆಂಟ್ ಮಾಡುವಂಥ ಕೆಲಸನ ಆ ಪೋಸ್ಟ್ ಕಾರ್ಡ್, ಓಪನ್ ಪೋಸ್ಟ್ ಕಾರ್ಡಲ್ಲಿ ಬರೆದು, ಅಂದರೆ ಟೈಪ್ ಮಾಡಿಬಿಟ್ಟು ಪ್ರಿಂಟ್ ಮಾಡಿ ಕಳಿಸುವಂಥದ್ದು ನಡೆಯುತ್ತೆ ಮೊದಲನೇ ಹಂತದಲ್ಲಿ. ಅದಾದಮೇಲೆ ಇನ್ನೂ ಹೆಚ್ಚು ಕಂಟೆಂಟ್ ಹಾಕ್ಬಿಟ್ಟು ಬೇರೆ ಬೇರೆ ಇನ್ನೂ ಹೆಚ್ಚುವರಿ ಆರೋಪಗಳನ್ನು ಮಾಡಿಬಿಟ್ಟು ಇವ್ಯಾವ ಕೆಲಸಕ್ಕಾಗಲಿ, ಅವ್ರದ್ದು ಟೀಚಿಂಗ್ ಬಗ್ಗೆ ಆಗಲಿ ಅಥವಾ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಆಗಲಿ ಯಾವುದೂ ಇಲ್ಲ, ಎಲ್ಲ ವೈಯಕ್ತಿಕ ವಿಚಾರಗಳು ಮತ್ತು ಎಕ್ಸಿಸ್ಟಿಂಗ್ ಇಲ್ದಿರೋವಂಥ ಅಪ್ರಸ್ತುತ ಮತ್ತು ಅಸಂಬದ್ಧ ಆರೋಪಗಳನ್ನು ಮಾಡಿ ನಂತರದಲ್ಲಿ ಇನ್ಲ್ಯಾಂಡ್ ಲೆಟರ್ ಏನಿರುತ್ತೆ ಅದರಲ್ಲಿ ಲೆಟರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮಾರು 1 ವರ್ಷಗಳ ಕಾಲ ಈ ರೀತಿ ನೋವನ್ನು ಅವರು ತಡ್ಕೊಂಡು ಕಡೆಗೆ ಕರ್ನಾಟಕ ರಾಜ್ಯದ ಕರಾವಳಿ ಭಾಗದ ಮತ್ತು ಸುತ್ತಮುತ್ತಲ ಪ್ರದೇಶಗಳಾದ ಸುಳ್ಯ, ಸುಬ್ರಹ್ಮಣ್ಯ, ಸಂಪಾಜೆ, ಮಡಿಕೇರಿ, ಮೈಸೂರು, ಚಿಕ್ಕಮಗಳೂರು, ಮೂಡಿಗೆರೆ, ಬಾಳೆಹೊನ್ನೂರು, ಎನ್ಆರ್ಪುರ, ಶಿವಮೊಗ್ಗ ಈ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಇತರೆ ಸ್ಥಳಗಳಲ್ಲಿರುವಂತಹ ಸಾರ್ವಜನಿಕ ಶೌಚಾಲಯಗಳಲ್ಲಿ ಈಕೆಯ ಫೋನ್ ನಂಬರ್ ಹಾಕ್ಬಿಟ್ಟು ಈಕೆ ವೇಶ್ಯಾವಾಟಿಕೆ ಮಾಡ್ತಾಳೆ ಮತ್ತು ಭಾಳ ಕಡಿಮೆ ಹಣಕ್ಕೆ ನಿಮ್ಮ ಜೊತೆ ಬರಲಿಕ್ಕೆ ಸಿದ್ಧಳಿದ್ದಾಳೆ, ಈ ನಂಬರ್ಗೆ ಸಂಪರ್ಕ ಮಾಡಿ ಅಂತ ಈಕೆ ನಂಬರನ್ನು ಹಾಕುವಂಥ ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾರೆ. ತೀವ್ರ ಮಾನಸಿಕ ಹಿಂಸೆಗೆ ಒಳಗಾಗಿದ್ದ ನಾಗವೇಣಿ ಮತ್ತು ಅವರ ಪತಿ ಒಂದು ಹಂತದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೂ ಮುಂದಾಗಿದ್ರು. ದಿನವೂ ಬರುತ್ತಿದ್ದ ಅಪರಿಚಿತರ ಕರೆಗಳು, ಸಹೋದ್ಯೋಗಿಗಳಿಗೆ ಬರುತ್ತಿದ್ದ ಪತ್ರಗಳಿಂದಾಗಿ ರೋಸಿ ಹೋಗಿದ್ದ ನಾಗವೇಣಿ ದಂಪತಿ ಪೊಲೀಸರಿಗೆ ದೂರನ್ನ ನೀಡಿದ್ರು. ಪತ್ತೆಯಾದೀತು ಅನ್ನುವ ನಿರೀಕ್ಷೆಯನ್ನ ಕಳೆದುಕೊಂಡಿದ್ರು. ದೂರು ಕೊಟ್ಟು 2 ತಿಂಗಳಾದ್ರೂ ಏನೂ ಆಗಿಲ್ಲವೆಂದು ನೊಂದುಕೊಂಡಿದ್ರು. ಆದರೆ ಪೊಲೀಸರು ನಿಗೂಢವಾಗಿಯೇ ಕಾರ್ಯಾಚರಣೆಯನ್ನ ನಡೆಸಿ 3ರನ್ನ ಬಲೆಗೆ ಕೆಡವಿದ್ದಾರೆ.
ಇದಕ್ಕಾಗಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮತ್ತು ತಂಡವನ್ನು ನಾಗವೇಣಿ ಕೈ ಮುಗಿದು ಅಭಿನಂದಿಸಿದ್ದಾರೆ. ಬದುಕು ಕಷ್ಟ ಅಂತ ಹೇಳುವ ಸ್ಥಿತಿಗೆ, ಬದುಕೋದೇ ಕಷ್ಟ ಅಂತ ಹೇಳುವ ಸ್ಥಿತಿಗೆ ಆಗುವಾಗ ನನಗೆ ಆಯುಕ್ತರು ಕೊಟ್ಟ ಒಂದು ಧೈರ್ಯ ಉಂಟಲ್ಲ, ನನಗೆ ಪುನರ್ಜನ್ಮ ಕೊಟ್ಟಿತ್ತು. ನಮ್ಮ ಇಡೀ ಫ್ಯಾಮಿಲಿಗೆ ಒಂದು ಪುನರ್ಜನ್ಮ ಕೊಟ್ಟಿತ್ತು. ನಾನು ರೈಟಿಂಗ್ಲಿ ಕೊಟ್ಟೆ, ಹೋದೆ, ನಿಧಾನ ನಮಗೆ ಬಂದಂಥ ಎಲ್ಲ ದಾಖಲೆಗಳನ್ನು ಕೊಡ್ತಾ ಹೋದೆವು. ನಿನ್ನೆ ದಿನ FIR ಆಯಿತು. 3 ಜನ ಸಿಕ್ಕಿಬಿದ್ದರು. ಎಲ್ಲರೂ ನನ್ನ ಕಣ್ಣೆದುರೇ ಇದ್ದವರು. ನನ್ನ ಮಾತೃ ಸಂಸ್ಥೆಯಲ್ಲಿ ನನಗೆ ಮೊದಲು ಹೆರಸ್ ಆಗಿತ್ತು. ನಾನು ಆಗಬೇಡ ಅಂತೇಳಿ ಇಲ್ಲಿಗೆ ಬಿಟ್ಟು ಬಂದವಳು. ಅನಂತರ ನಾನು ಮತ್ತೆ ಎಲ್ಲಿ ಹೋಗ್ತೇನೆ ಅಂತೇಳೋ ಭಯ ಇದ್ದಿರ್ಬೋದು. ನಾನು ಏನು ತಪ್ಪು ಮಾಡದೆ ಎಲ್ಲವನ್ನು ಅನುಭವಿಸಿಕೊಂಡು ಬಂದಿದ್ದೇನೆ. ನನಗೊಂದು ರೀತಿ ಇವತ್ತು ನಾನು ಎರಡು ಡಿಪಾರ್ಟ್ಮೆಂಟ್ಗೆ, ವಿಶೇಷವಾಗಿ ಕರ್ನಾಟಕ ಸರ್ಕಾರದ 2 ಡಿಪಾರ್ಟ್ಮೆಂಟ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಮೊದಲನೇದು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ N. ಶಶಿಕುಮಾರ್ ಸರ್ ಮತ್ತು ಅವರ ಇಡೀ ಬಳಗ ನನಗೆ ಕೊಟ್ಟ ಆತ್ಮವಿಶ್ವಾಸ, ನನಗೆ ಕೊಟ್ಟ ಧೈರ್ಯ. ನಾನು ಇವತ್ತಿಲ್ಲಿ ಬಂದು ನಿಂತಿದ್ದೇನೆ. ನನ್ನ ಕುಟುಂಬದ ನೆಮ್ಮದಿಯಲ್ಲಿ ನಿದ್ರೆ ಮಾಡಲಿಕ್ಕೆ ಒಂದು ದಿನಕ್ಕೆ 2 ಗಂಟೆ ಆದರೂ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇವತ್ತು. ಅದಕ್ಕಾಗಿ ಮೊದಲನೇದಾಗಿ ಮಾನ್ಯ ಆಯುಕ್ತರಿಗೆ, ಮಹೇಶ್ ಪ್ರಸಾದ್ ಅವರು, ಅವರ ತಂಡಕ್ಕೆ, CCBಯ ಭಾಳ ತಾಳ್ಮೆಯಿಂದ ನಾನು ಹೇಳ್ತೇನೆ, ನನ್ನ ಗೌರವದಿಂದ, ನಾನು ಪೊಲೀಸ್ ಡಿಪಾರ್ಟ್ಮೆಂಟನ್ನು 2 ಕೈ ಮುಗಿದು ಇವತ್ತು ಗೌರವಿಸೋದಿದ್ದರೆ ನನ್ನ ಬಹಳ ಗೌರವದಿಂದ ನೋಡಿಕೊಂಡಿದ್ದಾರೆ. ಭಾಳ ಧೈರ್ಯ ಕೊಟ್ಟಿದ್ದಾರೆ, ಆತ್ಮವಿಶ್ವಾಸ ಕೊಟ್ಟಿದ್ದಾರೆ. 3 ತಿಂಗಳದ್ದು ನಾವು ಕೆಂಡದ ಮೇಲೆ ನಿಂತು ಬದುಕು. ನನಗೊಂದು ಕಡೆ ನಾನು ಟೀಚಿಂಗಲ್ಲಿ ನಾನು ತೊಡಗಿಸ್ಕೊಳ್ಬೇಕಿತ್ತು, ಇನ್ನೊಂದು ಕಡೆ ನನ್ನ ಕುಟುಂಬವನ್ನು ತೊಡಗಿಸ್ಕೊಳ್ಬೇಕಿತ್ತು, ತಾಯಿಯಾಗಿ, ಹೆಂಡತಿಯಾಗಿ. ಈ ಮತ್ತೊಂದು ಕಡೆ ಇದನ್ನು ನೋಡ್ಕೊಳ್ಬೇಕಿತ್ತು. ತುಂಬ ಕಿರುಕುಳ ಅನುಭವಿಸಿದ್ದೇನೆ. ಈ ಕಿರುಕುಳ ಇವತ್ತಿಗೆ ಮುಗೀತು ಅಂತ ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ನಾನು ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.